ಮಂಗಳೂರಿನ ಪಳ್ನೀರಿನಲ್ಲಿರುವ ಮಲಬಾರ್ ಗೋಲ್ಡ್ ಅಂಡ್ ಡೈಮಂಡ್ ಸಂಸ್ಥೆಯ ವತಿಯಿಂದ ಜಿಲ್ಲೆಯ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ವಾದ್ಯ ಕಲಾವಿದರ ಸಂಘದವರಿಗೆ ಸಾಂಕೇತಿಕವಾಗಿ ಆಹಾರದ ಕಿಟ್ ವಿತರಿಸುವ ಕಾರ್ಯಕ್ರಮ ನಡೆಯಿತು. ನಗರದ ಕಾವೂರು ಪದವಿನ ಶ್ರೀ ಗುರು ವೈದ್ಯನಾಥ ಬಬ್ಬುಸ್ವಾಮಿ ದೇವಸ್ಥಾನದ ಸಭಾಂಗಣದಲ್ಲಿ ಆಹಾರ ಕಿಟ್ ವಿತರಿಸುವ ಕಾರ್ಯಕ್ರಮ ಜರುಗಿತು. ಇಸ್ಕಾನ್ನ ಹರಿಚರಣ್ ದಾಸ್ ಅವರು ದೀಪ ಬೆಳಗಿಸಿ ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿ ಮಾತನಾಡಿದ ತುಳು ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷರಾದ ದಯಾನಂದ್ ಕತ್ತಲ್ ಸರ್ ಅವರು ಸಮಾಜದಲ್ಲಿ ಕಡುಬಡವರಿಗೆ ಸಹಾಯ ಮಾಡುತ್ತಿರುವ ಮಲಬಾರ್ ಗೋಲ್ಡ್ ಸಂಸ್ಥೆಯ ಕಾರ್ಯವೈಖರಿಗೆ ಶ್ಲಾಘನೆ ವ್ಯಕ್ತಪಡಿಸಿದರು. ಗತಿಸದು ಪೋತಿನಂಚಿತ್ತಿನ ಒಂಜಿ ಸೋತು ಪೋಯಿನ ಕುಟುಂಬವನ್ನು ಅಕ್ಕಲಿಗೆ ಸೂರು ಪಂಡ ಇಲ್ಲಿ ಕಟ್ಟದು ಬರ್ಪನಂಚಿತ್ತನ ಕೆಲಸ ಅಕ್ಕಲು ಮತ್ತೊಂದು ಐಕ್ ಕೊಡುಗೆ ಬರೋದಿಲ್ಲ. ನಮ್ಮ ಎಡ್ಡೆತನನ್ನು ಗುರುತಿಸವನಂಚಿತ್ತನ ಕೆಲಸ ಮಲ್ಕೊಡು ಇನಿತ ದಿನ ಅವು ಮಲ್ತಿನಂಚಿತ್ತಿನ ಕೆಲಸ ಇತ್ತ ಒಂಜಿ ಮಲಬಾರ್ ಗೋಲ್ಡ್ ಸಂಸ್ಥೆ ಎಡ್ಡೆ ಕೆಲಸ ಮಲ್ತೊಂದುಂಡು ನಿಖಲ್ ನೆಟ್ ಏನಾಂಡ ಅತಿ ಕಷ್ಟ ಪಾರ ಗಾಯಗೊಂಡ ಇನಿ ಜಾತಸ್ಯ ಮರಣಂ ಧ್ರುವಂ ಪುಟ್ಟಿನಂಚಿತ್ತನ ವ್ಯಕ್ತಿ ಸಯ್ಯರಂಡು ಇಲ್ಲದ ಆಧಾರ ಸ್ತಂಭ ಆಯಿನಕ್ಕೂ ತೀರ್ಪೋದು ಆ ಕುಟುಂಬ ಕಷ್ಟೊಳಿತ್ತಿನಂಚಿತ್ತನ ಸಂದರ್ಭಗಳು ಆ ಕುಟುಂಬ ನಷ್ಟೊಳಿತ್ತಿನಂಚಿತ್ತನ ಸಂದರ್ಭಗಳು ಒಂಜಿ ಪೊಣ್ಣಗ ಮದಿಮೆ ಮಸೀರಿ ಮಲ್ಪರ ಅಸಾಧ್ಯ ಅಂತ ಕಾರ್ತಿಕ್ನ ಸಂಪರ್ಕ ಮಲ್ಪರೆ ಯಾರು ಮುಕ್ತವಾದ ಬಂದ್ರೆ ಕಾರ್ತಿಕ್ನ ಸಂಪರ್ಕ ಮಲ್ಪರೆ ಅಕ್ಕನ ಸಂಸ್ಥೆದ ಆದ ಕೊಟ್ಕೊಂಡು ಅವಿನ ಕೊರಲೆ ವ್ಯವಸ್ಥೆ ಮಾಡ್ತಾರೆ. ಒಂಜಿ ಇಲ್ಲು ಕಟ್ಟರೆ ಸಮಸ್ಯೆ ಇತ್ತಿನಂಚಿತ್ತನ ಕೆಲವು ಅಗಲದಾದ ಚೌಕಟ್ಟುಂಡು ಅವಿನ ಪೂರ ತೀರ್ಪಬೇಕು. ಆನಂತರ ಮಂಗಳೂರು ಪಾಲಿಕೆಯ ಉಪಮೇಯರ್ ಸುಮಂಗಳ ಅವರು ಮಾತನಾಡಿ ಕೋವಿಡ್ನ ಈ ಕಾಲಘಟ್ಟದಲ್ಲಿ ನಿಮ್ಮನ್ನು ನೀವು ರಕ್ಷಿಸಿಕೊಳ್ಳಿ ಎಂದ ಅವರು ಕೋವಿಡ್ನಿಂದಾಗಿ ತುಂಬಾ ಜನರು ತೊಂದರೆ ಅನುಭವಿಸಿದ್ದರು. ಅವರಿಗೆ ಮಲಬಾರ್ ಗೋಲ್ಡ್ ಸಂಸ್ಥೆಯು ಆಹಾರದ ಕಿಟ್ ಅನ್ನ ವಿತರಿಸಿ ಮಾನವೀಯತೆಯನ್ನ ಮೆರೆದಿದೆ ಎಂದು ಹೇಳಿದರು. ಈಗ ಎರಡನೇ ಅಲೆ ನಂತರ ನಾವು ಚೂರು ಎಚ್ಚರ ತಪ್ಪಿದ್ರೆ ಖಂಡಿತ ಅಲೆ ಬರ್ತದೆ. ಆದ್ದರಿಂದ ಜಾಗೃತರಾಗಿ ದಯವಿಟ್ಟು ಎಲ್ಲರೂ ಸಹ ಮಾಸ್ಕ್ ಹಾಕಿ, ಹೊರಗೆ ಬಂದಾಗ ಮನೆಯಿಂದ ಹೊರಗೆ ಬಂದ ತಕ್ಷಣ ಮಾಸ್ಕ್ ಹಾಕಿ, ಆದಷ್ಟು ನೀವು ಒಬ್ಬರಿಂದೊಬ್ಬರು ದೂರ ಇಟ್ಟು ನಿಮ್ಮನ್ನು ನೀವು ರಕ್ಷಿಸಿಕೊಳ್ಳಿ ಅಂತ ಮೊದಲಿಗೆ ಹೇಳ್ತೇನೆ. ಆ ಸಮಯದಲ್ಲೂ ಸಹ ನಾನು ಇದೇ ಪರಿಸರದಲ್ಲಿ ಸ್ವಾಮೀಜಿಯವರ ಜೊತೆ ಸುಮಾರು ಜನರಿಗೆ 100ಕ್ಕೂ ಹೆಚ್ಚು ಜನರಿಗೆ ಈ ಕಿಟ್ನ ವಿತರಣೆ ಮಾಡಿದ್ದೇವೆ. ಎರಡನೇ ಅಲೆ ಬಂದಿದೆ. ಈಗ ಎರಡನೇ ಅಲೆ ಬಂದು ಸ್ವಲ್ಪ ನಾವು ರಿಲ್ಯಾಕ್ಸ್ ಆಗಿದ್ದೇವೆ. ಆದರೆ ಹೆಚ್ಚಿನವರಿಗೆ ತುಂಬಾ ಕಷ್ಟದಲ್ಲಿ ಪರದಾಡ್ತಾ ಇದ್ರು. ಇದನ್ನು ಗಮನಿಸಿದ ಸ್ವಾಮಿಯವರು ಮತ್ತು ಮಲಬಾರ್ ತಂಡದವರು ಇಲ್ಲಿಯ ಪರಿಸರದವರಿಗೆ ಒಂದು ಕಿಟ್ ಕೊಡುವುದರ ಮೂಲಕ ಖಂಡಿತ ಎಲ್ಲರಿಗೊಂದು ಸಹಾಯ ಮಾಡುವ ನಿಟ್ಟಿನಲ್ಲಿ ಬಂದಿದ್ದಾರೆ. ಆನಂತರ ಮಾತನಾಡಿದ ಮಲಬಾರ್ ಗೋಲ್ಡ್ ಅಂಡ್ ಡೈಮಂಡ್ಸ್ ನ ಗೆಸ್ಟ್ ರಿಲೇಷನ್ ಮ್ಯಾನೇಜರ್ ಕಾರ್ತಿಕ್ ಅವರು ಮಲಬಾರ್ ಗೋಲ್ಡ್ ಅಂಡ್ ಡೈಮಂಡ್ ಸಂಸ್ಥೆಯು ಚಾರಿಟಿಯ ಮುಖಾಂತರ ಸಂಸ್ಥೆಯ ಲಾಭವನ್ನ ಕಡುಬಡವರಿಗೆ ನೀಡಲಾಗುತ್ತಿದೆ. ಇದರಲ್ಲಿ ಆಹಾರ ಕಿಟ್ ವಿತರಣಾ ಕಾರ್ಯಕ್ರಮವೂ ಒಂದು ಎಂದ ಅವರು ಚಾರಿಟಿಯ ಮುಖಾಂತರ ಬಡವರಿಗೆ ನೀಡುವ ಸೌಲಭ್ಯಗಳ ಬಗ್ಗೆ ಮಾಹಿತಿ ನೀಡಿದರು. ಮಲಬಾರ್ ಗೋಲ್ಡ್ ಸಂಸ್ಥೆಗೆ ಕೆಲವು ಚಾರಿಟಿ ಮಾಡ್ಕೊಂಡು CSR ಆಕ್ಟಿವಿಟಿ ಎಂಕ್ಲ ಬತ್ತಿನ ಲಾಭ ವರ್ಷಡಿ ಈ ತಿಂಗಳು ಚಾರಿಟಿ ಮನ್ಕೊಡುವನೇ ಉಂಟು. ಅವು ಎಂಕ್ಲ ಒಂಜಿ ಬಾರಿ ಒಂಜಿ ನಿರ್ಧಾರ ದನಿನ ಅಣಿ ಚಾರಿಟಿ ದಾದಪುರ ಬರ್ಕೊಡು ಕುಲೆ ಪಾಪದ ಪೊಣ್ಣು ಜೋಕ್ಲಿಗೆಂಕಲು ಮದಿಮೆದ ಕೊಟ್ಟುಗು ಬಂಗಾರ ಕೊಟ್ಪ ಒಂಜಿ 2-3 ಪವಂದ ಬಂಗಾರ ಕೊಟ್ಪ ಪಾಪದ ಜನಕ್ಕೆ ಮರ್ದಗ್ ಎಂಕಲು ಖರ್ಚಿಗೆ ಕಾಸು ಕೊಟ್ಪ ಮರ್ದದ ವ್ಯವಸ್ಥೆ ಎಂಕಲು ಮನ್ಪುವ ಪಾಪದ ಜನಕ್ಕೆ ಇಲ್ಲು ಕಟ್ಟುನಲ್ಲ ಎಂಕಲು ಒಂಜಿ ಚಾರಿಟಿ ಒಂಜಿ ಹೊಸತ್ ಒಂಜಿ ಇತ್ತ ಶುರು ಆಗ್ತದೆ. ಸೊ ಒಂದು ಪೂರ ನಿಕ್ಲಿಗೆ ಅವೈಲ್ ಮನ್ಪುಡಿ ಅಂಡ್ ಎಂಕಲು ಪಾಪದ ಪೊಣ್ಜೋಕ್ಲೆ ಕಲ್ಪೆರಲ್ಲ ಸ್ಕಾಲರ್ಶಿಪ್ ಎಂಕಲು ಒಂಜಿ ಅನುದಾನ ಉಂಟು ಮಲಬಾರ್ ಗೋಲ್ಡ್ ಬತ್ತಿ. ಸೊ ಯಾಂದಾದ ವಿನಂತಿ ಮಾಡ್ಕೊಂಡು ನಿಖುಲ ಐನಾತ್ ಈ ಒಂಜಿ ಕಂಪನಿದ ಒಂಜಿ ಫೆಸಿಲಿಟಿ ಯೂಸ್ ಮಾಡ್ತದೆ. ಈ ಸಂದರ್ಭ ಕಾರ್ಯಕ್ರಮದಲ್ಲಿ ಮಂಗಳೂರಿನ ಮಲಬಾರ್ ಗೋಲ್ಡ್ ಅಂಡ್ ಡೈಮಂಡ್ಸ್ ನ ಮೋಕ್ಷಿತ್, ಪರಿಶಿಷ್ಟ ಜಾತಿ ಪಂಗಡದ ಅಧ್ಯಕ್ಷರಾದ ಎಂ ಭಾಸ್ಕರ್ ಮತ್ತಿತರರು ಉಪಸ್ಥಿತರಿದ್ದರು. ಶರತ್ ಸಾಲ್ಯಾಂಗ್, V4 ನ್ಯೂಸ್, ಮಂಗಳೂರು.